ನಾವು ಮಾತಾಡ್ತಿದ್ರೆ ನೀವು ನಮಗೆ ಕಾಣ್ಬೇಕಲ್ಲ, ನೀವು ಕಾಣುದಿಲ್ಲ ನಮಗೆ. ನಿಮಗೆ ಫುಲ್ ಎಲರ್ಜಿನ್ ಹಾಕ್ಬೇಕು, ಆಗ ನೀವು ಕಾಣ್ತೀರಿ. ಮಾಡಿ ಸದ್ಯದಲ್ಲಿ ಟೀಸರ್ ರಿಲೀಸ್ ಆಗಬೇಕು. ಒಳ್ಳೆದಲ್ಲ ಮೂವಿ. ಇಂಟರ್ ಟೀಮ್ಗೆ ಈ ಕ್ರೆಡಿಟ್ ಸಲ್ಬೇಕು. ನಮಗೆ ಬ್ಲ್ಯಾಕ್ ಇಷ್ಟ ಅಂದ್ರೆ ನಾವು ಶರ್ಟ್ ಹಾಕುದು ಬ್ಲ್ಯಾಕ್, ನೈಟ್ ಹಾಕುದು ಬ್ಲ್ಯಾಕ್. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನ್ ನಿಮ್ಮ ಪ್ರೀತಿಯ ವಿನೋದ್ ಮಾರ್ಗ. ಸೊ ನೀವ್ ಎಣಿಸ್ತಿರ್ಬೋದು, ಇವನೇ ಯಾಕೆ ಬ್ಲ್ಯಾಕ್ ಡ್ರೆಸ್ ಹಾಕಿದ್ದಾನಂತನಾ. ಸೊ ಕನ್ನಡ ಫಿಲ್ಮ್ ಅಲ್ಲಿ ಒಂದು ಹೊಸ ಫಿಲ್ಮ್ ಬರ್ತಾ ಉಂಟು, ಯಾವ್ದಂದ್ರೆ ದಿ ಟೈಗರ್ ಕೆಫೆ ಅಂತ. ಅದರದ್ದು ಇವತ್ತು ಫಸ್ಟ್ ಲುಕ್ ಪೋಸ್ಟರ್ ರಿಲೀಸ್, ಗೊತ್ತಾಯ್ತಾ? ಆ ಪ್ರೋಗ್ರಾಮ್ ಹೋಗ್ತಿದ್ದೆ ನಾನು. ನೋಡಿ ಜರ್ಸಿ ಕೊಟ್ಟಿದ್ದಾರೆ. ಮತ್ತೊಂದು ನಿಮಗೊಂದು ಖುಷಿ ವಿಷಯ ಏನಂದ್ರೆ, ಅದ್ರಲ್ಲಿ ನಾಸ ಆಕ್ಟ್ ಮಾಡಿದ್ದೇನೆ. ಒಂದು ಒಳ್ಳೆ ರೋಲ್. ಅದು ಈಗ ಹೇಳಿಕ್ಕೆ ಆಗಲ್ಲ. ಈಗ ನಾನು ಎಂತ ಮಾಡ್ತಿದ್ದೇನೆ ಅಂದ್ರೆ, ಅಲ್ಲಿ ಉಚ್ಚಿಲದಲ್ಲಿ ಪ್ರೋಗ್ರಾಮ್ ಉಂಟು, ನಾನು ಇಲ್ಲಿಂದ ಅಲ್ಲಿ ತನಕ ಹೋಗ್ಬೇಕು. ಸೊ ಇನ್ನು ಅಲ್ಲಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಗೈಸ್ ನೋಡಿ, ಫೈನಲಿ ಬಂದೆ ಉಚ್ಚಿಲ ಟೆಂಪಲ್ಗೆ. ಅಲ್ಲಿ ಒಂದು ಹಾಲಿನ ಹಾಗೆ ಕಾಣ್ತಲ್ಲ, ಅಲ್ಲಿ ಪ್ರೋಗ್ರಾಮ್ ಉಂಟು. ಮತ್ತೆ ನೋಡ್ಬೇಕು, ಹೋಗಿ ನೋಡೋಣ ಯಾರಾದ್ರು ಸಿಗ್ತಾರಂತ ನೋಡೋಣ. ಮುಂದೆ ನಾನು ಇಲ್ಲಿ ಸುರೇಶ್ ಎಲ್ಮಾಲ್ ಇದ್ದಾರೆ. ಇಲ್ಲಿ ಹಾಯ್. ಮತ್ತೆ ಹೇಳ್ಬೇಕು, ನೀವು ಹೇಳ್ಬೇಕು, ನಾವು ಕೇಳ್ಬೇಕು. ಇವರು ರಿಪೋರ್ಟರ್, ಸೊ ನೀವು ಹೇಳ್ಬೇಕು, ನಾವು ಕೇಳ್ಬೇಕು. ಮತ್ತೆ ಚಾ ಆಯ್ತಾ? ಚಾ ಎಂತ ಮಾರ, ಈ ಸಂಜೆ ಹೊತ್ತಿಗೆ ಯುವಕರೆಲ್ಲ ಚಾ ಕುಡಿಯುವಂತ ಹೋಗ್ತಾ ಇದ್ದಾರೆ. ಮತ್ತೆ ಚಾ ಕುಡಿಯೋದೆ ಅದನ್ನೆಲ್ಲ ಓಪನ್ ಆಗಿ ಹೇಳುವಂತದ್ದಲ್ಲ, ಅದನ್ನು ಮಾಡುವಂತದ್ದು. ಅದನ್ನೆಲ್ಲ ಓಪನ್ ಆಗಿ ಹೇಳುವಂತದ್ದಲ್ಲ, ಅದನ್ನು ಮಾಡುವಂತದ್ದು. ಎಂತ ಹಾಗೆ ಮಾಡಬಾರ್ದು. ಹೇಗೆ ಮಾಡಬಾರ್ದು ಹೇಳಿ? ಎಂತ ನೀವು ಮಾಡ್ಬೇಕಂತ ಹೇಳಿದ್ರಲ್ಲ, ಎಂತ ಮಾಡ್ಬೇಕು? ಎಂತ ನೀವು ಹೇಳಿದ್ದಲ್ಲ, ಅದನ್ನೆಲ್ಲ ಓಪನ್ ಆಗಿ ಹೇಳುವಂತದ್ದಲ್ಲ, ಅದನ್ನೆಲ್ಲ ಯಾರು ಹೇಳಿದ್ದು? ಒಂದು ಅವಕಾಶ ಮಾಡಿಕೊಟ್ರೆ ಅದನ್ನು ನಾವು ಅನುಭವಿಸುವ. ನಾನು ಹೇಳಿಲ್ಲ, ನೀವು ಹೇಳಿದ್ದು. ಅಲ್ಲ, ನೀವು ಅದಕ್ಕೊಂದು ವ್ಯವಸ್ಥೆ ಮಾಡಿಕೊಟ್ರೆ ಸಂಜೆಯ ಒಂದು ಈಗ ಅದು ಇದು ಅದು ಅಷ್ಟೇ. ಅಲ್ಲ, ಅದು ಇದು ಏನಿಲ್ಲ. ಸಂಜೆ ಹೊತ್ತಿಗೆ ನೀವು ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು, ಒಂದು ಪಾನೀಯದ್ದು. ಅದನ್ನು ಮಾಡಿ ಮತ್ತೆ ಬರೀ ಇಂಥದೆಯ ಬಣ್ಣ ಸರ್ ಅದನ್ನು. ಸೊ ಮತ್ತೆ ಶಾ ಇದ್ದಾರೆ. ಶಾಯ್ ಹಾಯ್. ಇವರ ಕೈಯೆಲ್ಲ ಮುಗಿತಿದ್ದಾರೆ ಈಗ. ವೈಶಾಲಕ್ಕ, ಮತ್ತೆ ಹೇಗಿದ್ದೀರಿ? ಅದನ್ನು ತಿನ್ಬೇಡಿ, ತಿಂಡಿ ಕೊಟ್ಟದ್ದಲ್ಲ. ಮತ್ತೆ ವಿಶೇಷ ತುಡಿಗೆ ಹತ್ತಿ ತಗೊಂಡು ಹೋಗಿ, ಕೆಂಪಾಗ್ಬೋದು ಅದು. ಟಿ ಶರ್ಟ್ ಹಾಕಿದ್ದಾರೆ, ಅವರು ಹಾಕಿಲ್ಲ ನೋಡಿ. ಇನ್ವಿಟೇಷನ್ ಪ್ರಿಂಟ್ ಮಾಡಿದ್ದು ಒಂದೇ, ಬೇರೆ ಬೇರೆ ಮಾಡಿಲ್ಲ. ನಿಮ್ಗೆ ಒಂದು, ಅವರಿಗೆ ಒಂದು ಮಾಡಿಲ್ಲ. ಆಯ್ತಲ್ಲ, ಇನ್ನು ಬನ್ನಿ. ನಿಮ್ಮ ಮೇಲೆ ಹಾಕಿಬಿಟ್ರು. ಇಲ್ಲ, ಹೇಳಿಲ್ಲ ನಾನೇ. ಹೌದು, ಅಧ್ಯಕ್ಷರು ಮಾಡುವ ಅವರು ಸುಮ್ಮನೆ, ಸುರೇಶ್ ಅವರು ಸುಮ್ಮನೆ ಮಾತನಾಡುದು. ಅದಲ್ಲ ಎಲ್ಲ ಅಲ್ಲಿ ಆಚೆ ಕೂತ್ಕೊಂಡು ಹೋಗಿ. ಕಿರಣರ ಹಾಯ್. ಟೈಗರ್ ಕೆಫೆದು ಹಾಯ್. ಇನ್ನೊಬ್ಬರಿದ್ದಾರೆ ಹಾಯ್. ಎಲ್ಲರಿಗೂ ಬ್ಲೂ ಪ್ಯಾಂಟ್ ಹಾಕೊಂಡು ಬನ್ನಿ ಅಂತ ಹೇಳಿ, ನೀವು ಯಾಕೆ ಬ್ಲ್ಯಾಕ್ ಪ್ಯಾಂಟ್ ಹಾಕೊಂಡು ಬಂದಿದ್ದೀರಿ? ಅದೇನಂದ್ರೆ ನಂಗೆ ಸ್ವಲ್ಪ ಕಾಲಲ್ಲಿ ಸ್ವಲ್ಪ ಗರಿದಿದೆ, ಹಾಗೆ. ಕಾಲು ಗರಿದದ್ದಲ್ಲ, ಪ್ಯಾಂಟ್ ಗರಿದದ್ದು. ಪ್ಯಾಂಟ್ ಗರಿದದ್ದು, ಪ್ಯಾಂಟ್ ಗರಿದಿದೆ, ಅದರ ಒಳಗೆ ಸ್ವಲ್ಪ ಗರಿದಿದೆ. ನಮ್ಮ ಹೀರೋ ಹರೀಶ್ ಬಂದ್ರು. ಹರೀಶ್ ಅವರ ಬನ್ನಿ. ಹೇಗೆ ಅವರಿಗೆ ನೋವಾಗಲ್ವಾ ಮನಸ್ಸಿಗೆ? ನಮಗೆ ಬ್ಲ್ಯಾಕ್ ಇಷ್ಟ ಅಂದ್ರೆ ನಾವು ಶರ್ಟ್ ಹಾಕುದು ಬ್ಲ್ಯಾಕ್, ನೈಟ್ ಹಾಕುದು ಬ್ಲ್ಯಾಕ್. ನೋಡಿದ್ರಲ್ಲ, ಎಲ್ಲ ಬ್ಲ್ಯಾಕ್ ಯಾಕೆ ಇಷ್ಟ ಆಗ್ತದೆ ಅಂತ ಗೊತ್ತಾಯ್ತಲ್ಲ. ಬ್ಲ್ಯಾಕ್ ಆಗುವಾಗ ನಾವು ಎಲ್ಲ ಬ್ಲ್ಯಾಕ್. ಅಲ್ಲಿ ನೋಡಿ, ಜುಟ್ಟಿನವರು ಯಾರು ಕರೆಕ್ಟ್ ಹಿಡಿಯೋರಲ್ಲ, ನೀಲಣ್ಣ ಬಂದಿದ್ದಾರೆ. ನೀಲಣ್ಣ ಲೈವ್ ಉಂಟಾ? ವಿಶೇಷ ಮತ್ತೊಂದುಂಟು, ನಮ್ಮನ್ನೀಗ ಟೀಮನ್ನು ನೋಡಿ ಎಲ್ಲ ಓಡ್ತಾರೆ. ಎಲ್ಲ ಪರಿಚಯದವರು ವೇಷ ಬಂತ ಅಂತ ಹೇಳಿ
ಇದು ಸುರೇಶ್ ಸರ್ ಎಂತ ಗೊತ್ತುಂಟಾ, ನನ್ನದು ಕಾಲು ನೋವಲ್ಲ, ನಾನು ಕುಂಟದ ಬಂದು ಗೊತ್ತದ, ಅಲ್ಲೆಲ್ಲ ನೋಡ್ತಿದ್ದಾರೆ. ನಾನು ಎಣಿಸಿದೆ ಈಗ ಮಾರು ನಿಮಿಷ ಇವ ಏಸಾಡ್ಕೊಂಡು ಬರ್ದಿದ್ದಾರೆ ಅಂತ, ಹಣ ಕೊಡುದು ಮಾತ್ರ ಬಾಕಿ ಇತ್ತು. ಅದು ನೀವು ಎಣಿಸಿದ್ದಾಗಿರ್ಬೋದು. ಸತ್ಯ ಹೇಳ್ತೀರಿ, ನೀವು ನೆರಳಲ್ಲಿ ಬರುವಾಗ ಕಾಣುದಿಲ್ಲ, ನೀವು ಖಂಡಿತ ಕಾಣುದಿಲ್ಲ ನೀವು. ಅದು ವಿಷಯ ಏನಂದ್ರೆ ನೀವು ಬೇಸರ ಮಾಡಬೇಡಿ, ಯಾಕೆಂದ್ರೆ ಅದು ನಿಮ್ಮನ್ನು ಏನೋ ಟಾರ್ಗೆಟ್ ಮಾಡಿ ಈ ಟಿ ಶರ್ಟ್ ಮಾಡಿದಾಗ, ನಿಮ್ಮ ಬಣ್ಣದ ಟಿ ಶರ್ಟ್ ಮಾಡಿ ನಿಮ್ಮನ್ನು ಕಾಣದಾಗೆ ಮಾಡುವಂತ ಯಾವುದೋ ಒಂದು ಕಾಣದ ಕೈಯ ಒಂದು ಕೈವಾಡ ಉಂಟಿದ್ದಾರೆ. ಅಲ್ಲ ಗಾಯ್ಸ್, ನಾನು ಬ್ಲಾಕ್ ಇದ್ದೇನೆ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ, ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಈ ಅಂಕಲ್ ಇದ್ದಾರಲ್ಲ ಹೇಳ್ತಾ ಇದ್ದಾರೆ ನೋಡಿ ಅಂತ, ಹೇಗೆ ಈಗ ಇರು, ನಾನು ಕೂಡ ಇಷ್ಟು ಬಿಳಿ ಇಲ್ಲ, ಅದರಲ್ಲಿ ಮೊಬೈಲ್ ಅಲ್ಲಿ ಕಾಣ್ತಾ ಇದ್ದೇನೆ ಅಷ್ಟು ಬಿಳಿ. ಯಾಕಂದ್ರೆ ಅದು ಈಗ ವ್ಯವಸ್ಥೆ ಆಗುಂಟು, ನಮ್ಮ ಈ ಒಂದು ಮೊಬೈಲ್ ಬಂದದ್ದೇ ಅದಕ್ಕಾಗಿ. ಈ ಕಾಗೆಗಳು ಕೂಡ ಬಿಳಿ ಕಾಣ್ತಾ ಇದೆ, ಆಗಿರುವಾಗ ಇದೇನು ವಿಶೇಷ ಇಲ್ಲ. ಇವರು ಕಪ್ಪು ಕರಿ ಕರಿ. ಸರಿ 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 ಸರಿ, ಅದು ನಿಮಗೆ ಸಮಾಧಾನ ಆಗಿದ್ರೆ ಅಂತ ಹೇಳ್ಬೋದು. ಆದ್ರೆ ನನಗೆ ಒಂದು ಸಂತೋಷ ಉಂಟು ನೋಡಿ, ನಿಮಗೆಂತ ಬಿಳಿ ಇದ್ದೇನಂತೇಳಿ. ಅದು ಸ್ವಲ್ಪ ಒಂದು ಅದು ಇಷ್ಟೇ ಆಗ್ಲಿ ಅಂದು ಅದು ಸತ್ಯ ಅಲ್ವಾ? ಅಲ್ಲ, ಅದು ಬಿಡಿ. ಕ್ಷೇತ್ರದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಗಿರಿಧರ್ ಸುವರ್ಣ, ಮಹಿಳಾ ಮೊಗವೀರ ಮಹಾಜನ ಸಂಘದ ಅಧ್ಯಕ್ಷರಾದಂತಹ ಶ್ರೀಮತಿ ಉಷಾ ರಾಣಿ, ಯರ್ಮಾಡುಬಡ ಮೊಗವೀರ ಮಹಿಳಾ ಮಂಡಳಿ ಅಧ್ಯಕ್ಷರಾದಂತಹ ಆಶಾ ಎಸ್ ಪುತ್ರನ್, ಈ ಸಿನಿಮಾದ ಕತೆ, ಚಿತ್ರಕಥೆ, ಸಂಭಾಷಣೆ ಹಾಗೂ ನಿರ್ದೇಶನವನ್ನ ಮಾಡಿದಂತಹ ದೀಪ್ನಾ ಕರ್ಕೇರವರನ್ನ, ಶ್ರೀಯುತ ರಾಘವೇಂದ್ರ ಬೈಕಾಡಿ, ಮಾಜಿ ಕ್ಷೇತ್ರಾಧ್ಯಕ್ಷರಾದಂತಹ ಶ್ರೀ ವಾಸುದೇವ ಸಾಲ್ಯನ್, ಶ್ರೀಯುತ ಪುಂಡಲೀಕ ಹೊಸಬೆಟ್ಟು, ಕನ್ನಡ ಚಲನಚಿತ್ರ ಕಲಾವಿದರಾದಂತಹ ಶ್ರೀ ಯತೀಶ್ ಬೈಕಂಪಾಡಿ, ಮೊಗವೀರ, ಇವರೆಲ್ಲರನ್ನ ಜೊತೆಗೆ ದಿ ಟೈಗರ್ ಕೆಫೆ ತಂಡದ ಎಲ್ಲ ಕಲಾವಿದರು ಪ್ರೀತಿಯಿಂದ ವೇದಿಕೆಗೆ ಆಗಮಿಸಿದ್ದಕ್ಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮೊದಲ ಮಹಿಳಾ ಚಲನಚಿತ್ರ ನಿರ್ದೇಶಕಿ ಎಂದು ಹೇಳಲು ಬಹಳಷ್ಟು ಹೆಮ್ಮೆ ಪಡ್ತೀನಿ. ಇವರೇ ದೀಪ್ನಾ ಕರ್ಕೇರ. ಇಂದು ನಾಡೋಜ ಜಿ ಶಂಕರ್ ಅವರ ಅಮೃತ ಹಸ್ತದಿಂದ ಪೋಸ್ಟರ್ ಅನಾವರಣಗೊಳ್ಳುತ್ತಿದೆ. ಹುಲಿಗಳ ರಕ್ಷಣೆ ಮಾಡುವ ವಿಷಯದ ಮೇಲೆ ನಿರ್ದೇಶಿಸಲಾಗಿದೆ. ನಿರ್ದೇಶಕಿಯವರು ಕನಸಿತ್ತು, ಈ ಚಿತ್ರೀಕರಣವನ್ನ ಒಂದು ದಿನದಲ್ಲಿ ಮುಗಿಸಿ ವಿಶ್ವದಾಖಲೆಯಿಂದ ಬರೆಯಬೇಕೆಂದಿದ್ದರು. ಆದರೆ 2 ದಿನಗಳಲ್ಲಿ ಚಿತ್ರದ ಚಿತ್ರೀಕರಣವನ್ನು ಮುಗಿಸಿ ದೊಡ್ಡ ಸಾಧನೆಯನ್ನು ಕೈದಿದ್ದಾರೆ. ಇಂದು ಈ ವೇದಿಕೆಯಲ್ಲಿ ಎಲ್ಲ ಅತಿಥಿ ಅಭ್ಯಾಗತರ ಒಳಗೂಡುವಿಕೆಯಲ್ಲಿ ಡಾಕ್ಟರ್ ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರು ಚಿತ್ರದ ಪೋಸ್ಟರ್ ಅನ್ನು ಅನಾವರಣಗೊಳಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಎರಡು ಚುನಾವಣೆ ದೀರ್ಘಕ್ಕೆ ಗೌರವಿಸುವಂತಹ ಕ್ಷಣ. ಈನಾದ ಮನೆಗೆ ನಿಮ್ಮ ಸೇವೆ ನಿರತವಾಗಿ ಇರುವಂತಹ ಆಶಯ. ದ ಟೈಗರ್ ಕೆಫೆ ದಾಖಲೆಯನ್ನು ಮಾಡಲಿ, ಆ ಮೂಲಕ ಮೊಗವೀರ ಸಮುದಾಯದ ಮೊದಲ ಮಹಿಳಾ ಚಲನಚಿತ್ರ ನಿರ್ದೇಶಕಿ ಆಗಿರ್ತಕ್ಕಂಥ ದೀಪ್ನಾ ಕರ್ಕೇರ್ ಅವರ ಸಾಧನೆ ವಿಶ್ವಮಟ್ಟವಾಗಲಿ ಎನ್ನುವಂತಹ ಉದ್ದೇಶ. ಟೈಗರ್ ಕೆಫೆ ಟ್ರೇಲರ್ನ ಇವತ್ತು ಈಗಾಗಲೇ ಶಾಸಕರ ಒಂದು ನೇತೃತ್ವದಲ್ಲಿ ಮಹಾಜನ ಸಂಘದ ಮಾರ್ಗದರ್ಶನದಲ್ಲಿ ಬಿಡುಗಡೆ ಮಾಡಿದ್ದೇವೆ. ಆ ತಾಯಿಯ ಒಂದು ಆಶೀರ್ವಾದದಿಂದ ಆ ಫಿಲ್ಮ್ ಒಳ್ಳೆ ರೀತಿಯಲ್ಲಿ ಟಾಕೀಸ್ನಲ್ಲಿ ನಡೆಯಲಿ. ಅವರಿಗೆ ಆ ಚಿತ್ರ ಮಾಡಿದಷ್ಟು ಅದಕ್ಕಿಂತ ಹೆಚ್ಚಿಗೆ ದುಡ್ಡು ಆ ತಾಯಿ ಕೃಪಾಶೀರ್ವಾದ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೇವೆ. ಈಗ ನಾನು ನಿಮಗೆ ಡೈರೆಕ್ಟರ್ ಅನ್ನು ತೋರಿಸ್ತೇನೆ ನೋಡಿ. ಡೈರೆಕ್ಟರ್ ಇವರೇ ಆರ್ಯಕ್ಕ. ಅಕ್ಕ, ಮೂವಿ ಬಗ್ಗೆ ಒಂದು ಚಿಕ್ಕದಾಗಿ ಚೊಕ್ಕದಾಗಿ
ಈ ಮೂವಿಯಲ್ಲಿ ಫಸ್ಟ್ ಆಫ್ ಆಲ್ ಎಲ್ರು ತುಂಬಾನೇ ಹಾರ್ಡ್ ವರ್ಕ್ ಮಾಡಿದ್ದಾರೆ. ನನ್ನ ಒಬ್ಳದಲ್ಲ ಮೂವಿ, ಇಂಟರ್ ಟೀಮ್ಗೆ ಈ ಕ್ರೆಡಿಟ್ ಸಲ್ಬೇಕು. ಬಿಕಾಸ್ 3 months ವರ್ಕ್ಶಾಪ್ ಅಲ್ಲಿ ಎಲ್ರು ತುಂಬಾನೇ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಅಂಡ್ 1 day ಅಲ್ಲಿ ಶೂಟ್ ಮಾಡ್ಬೇಕು ಅಂತ ನನ್ನ ಡ್ರೀಮ್ ಇತ್ತು. ಬಟ್ ಓಕೆ, 2 days ಅಲ್ಲಿ ಶೂಟ್ ಕಂಪ್ಲೀಟ್ ಮಾಡಿದ್ವೇವೆ. ಸೊ ನಮ್ಮ ಈ ಒಂದು ವಿಭಿನ್ನವಾದ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಹಕಾರ ಆಶೀರ್ವಾದ ಇರ್ಲಿ ಅಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಎಸ್, ನೋಡಿದ್ರಲ್ಲ, ಇದೊಂದು 2 days ಅಲ್ಲಿ ಫಿನಿಶ್ ಮಾಡಿದಂತ ಮೂವಿ. ಸೊ ಇವನ ನೋಡಿ, ಇವನ್ ಸಹ ಆಕ್ಟ್ ಮಾಡಿದೆ. ಮತ್ತೆ ಇವನ್ ನೋಡಿ ಸಾನ್ವಿ ಅಂತ ಆಯ್ತಾ. ಮತ್ತೆ ಟೀಮ್ ಇದವರನ್ನು ನೋಡಿ ಎಲ್ಲ ಫೋಟೋ ಶೂಟ್ ಮಾಡ್ತಿದ್ದಾರೆ. ಇವರು ನಿಯಲ್ ಅಂತ ಮತ್ತೆ ಎಲ್ಲರ ನೋಡಿ ಅವರೆನಿಸಿದ್ ನಾನು ಫೋಟೋ ತೆಗಿತಾನಂತ. ನೋಡ್ತೇವ್ರಿ ನನ್ನಷ್ಟೇ ಗೊತ್ತೇನೆ ನೋಡೋಣ ನಿಂತದ್ದು ನಾನು ಫೋಟೋ ತೆಗಿತಿದ್ದೇನೆ ಅಂತ. ಮತ್ತೊಂದು ಈ ವ್ಯಕ್ತಿಯನ್ನು ತೋರಿಸ್ಬೇಕು, ಯಾಕಂದ್ರೆ ಪೋಸ್ಟರ್ ಮತ್ತೆ ಹಾಕ್ತೇನೆ ನಾನು ನೋಡಿ. ಕನ್ನಡ ಕನ್ನಡ ಮೂವಿ ಬಗ್ಗೆ ಇವರು ನೋಡಿ ನಿಶಾನ್ ಅಂತ. ಓಕೆ, ಹೇಳಿ ಮೂವಿ ಬಗ್ಗೆ ಏನ್ ಹೇಳೋದಂದ್ರೆ, ನಮ್ಮ ನೀರ್ಮಗ ಮೇನ್ ಹೀರೋ ನಿನ್ನೆ ಜಾರು ಬಿದ್ದು ಕೈ ಕಾಲೆಲ್ಲ ಅವ್ರನ್ನ ಯಾವಾಗ ನಾಚಿಕೆಟ್ಟಿಸಿದೆ ಹಾಗೆ. ಮತ್ತೆ ನಾನು ಡೈರೆಕ್ಟರ್ ಅವರ ಅಮ್ಮನನ್ನು ಕರ್ಕೊಂಡ್ಬರ್ತೇನೆ. ಓಕೆ, ಹೇಗಿತ್ತು? ಇವರಿಗೆ ತುಂಬಾ ಖುಷಿ ಆಗ್ತಂತೆ, ಯಾಕಂದ್ರೆ ಈ ಪೋಸ್ಟರ್ ಅಲ್ಲಿ ಇವರ ಕೊಟ್ಟು ಅದಕ್ಕೆ ಎಷ್ಟು ಖುಷಿ ಆಗ್ತಂತೆ. ತುಂಬಾ ಖುಷಿ ಆಗ್ತುಂಟು. ಅಂಡ್ ಒಂದ್ ವಿಷಯ ಹೇಳ್ಬೇಕು, ನಮ್ಮ ವಿನೋದ್ ನಿರ್ಮಾಗ ಅವ್ರಿಗೂ ತುಂಬಾ ಕಷ್ಟಪಟ್ಟು ಬ್ಲಾಗ್ಸ್ ಎಲ್ಲ ಮಾಡ್ತಿದ್ದಾರೆ, ಡೈಲಿ ಕಂಟೆಂಟ್ ಕೊಡ್ತಿದ್ದಾರೆ. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ನಮ್ಮ ಮೂವಿ ಇನ್ನೇನು ಸದ್ಯದಲ್ಲಿ ಬರ್ಲಿಕ್ಕೆ ದಿ ಟೈಗರ್ ಕೆಫೆ, ಅದನ್ನ ಥಿಯೇಟರ್ಗೆ ಹೋಗಿ ನೋಡಿ. ಅಂಡ್ ಥ್ಯಾಂಕ್ ಯು, ಪೋಸ್ಟರ್ಸ್ ಎಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು. ಮತ್ತೊಂದು ನಮ್ಮದೊಂದು ಓಲ್ಡ್ ಆದ್ರೂ ಯಂಗ್ ಪರ್ಸನ್ ಹರೀಶ್ ಸರ್. ಇವತ್ತು ಟೈಗರ್ ಕೆಫೆಯ ಪೋಸ್ಟರ್ ರಿಲೀಸ್ ಆಗಿದೆ. ಆದಷ್ಟು ಬೇಗ ಇದರ ಟ್ರೈಲರ್ ರಿಲೀಸ್ ಆಗುವುದಿದೆ. ಎಲ್ಲರೂ ಬಂದು ನೋಡಿ, ಎಲ್ಲರೂ ಸಂತೋಷದಿಂದ ಇದನ್ನು ಎಲ್ಲರಿಗೂ ಹಂಚಿಕೊಳ್ಳಿ. ಹಾಗೆ ಹೇಳಿ ಧನ್ಯವಾದಗಳು. ಅಷ್ಟೇ. ಮತ್ತೆ ವರುಣ್ ಅವರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತಿ. ಮತ್ತೆ ಯಾರು ರಿಲೀಸ್ ಮಾಡಿದೆ ಆಯ್ತಾ? ಮತ್ತೆ ಎಂತಸಿಲ್ಲ, ಇದೊಂದು ಫಸ್ಟ್ ಟೈಮ್ ನಾನ್ ಬರುದೊಂದು ಪೋಸ್ಟರ್ ರಿಲೀಸ್ಗೆ. ತುಂಬಾ ಖುಷಿ ಆಗ್ತಾ ಉಂಟು. ಮತ್ತೆ ಇವರನ್ನು ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಇದ್ರೆ. ಅವ್ರದ್ದು ಅದು ಚಂದ ಆಯ್ತು, ಇಷ್ಟ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ. ಮತ್ತೆ ಆಗದಿಂದ ನಾನು ನಾವು ಡೈರೆಕ್ಟರ್ ಅವರ ಅಮ್ಮನಂತ ತೋರಿಸ್ತೇನೆ. ಅಮ್ಮ ಮಾತಾಡಿ. ಮಗಳೊಂದು ಹೊಸತ್ತು ಪ್ರಯತ್ನ ಮಾಡಿದ್ದಾರೆ, ಹೇಗೆ ಆಗ್ತಾ ಉಂಟು? ತುಂಬಾ ಖುಷಿ ಆಗ್ತದೆ. ನಾನು ಕೊರಿಯನ್ನಿಂದ ಬಂದದ್ದು. ಹಾಗೆ ಮಗಳೊಂದು ವಿಭಿನ್ನವಾಗಿ ಪ್ರಯತ್ನ ಮಾಡೋದು ತುಂಬಾ ಖುಷಿ ಆಗ್ತದೆ. ಮತ್ತೆ ಇವರು ಶೂಟಿಂಗ್ ಇರುವಾಗ ಸಹ ನಮಗೆ ತುಂಬಾ ಹೆಲ್ಪ್ ಮಾಡ್ತಿದ್ರು. ಹಾಗೆ ಥ್ಯಾಂಕ್ ಯು ಅಮ್ಮ. ಮತ್ತೆ ಮತ್ತೆ ಮೂವಿ ಬಗ್ಗೆ ಅವರು ಹೇಳಲ್ಲ, ಮಾತ್ರ ಇವರಿದ್ದಾರಲ್ಲ ನನ್ನನ್ನು ಲಾಲ್ ಹಾಲು ಹಿಡಿತಾರೆ ಅವರು. ಆದ್ರೆ ಈಗ ನಾವು ಮಾತಾಡುದಿದ್ರೆ ನೀವು ನಮಗೆ ಕಾಣ್ಬೇಕಲ್ಲ, ನೀವು ಕಾಣುದಿಲ್ಲ ನಮ್ಗೆ. ನಿಮಗೆ ಫುಲ್ ಎಲರ್ಜಿನ್ ಹಾಕ್ಬೇಕು, ಆಗ ನೀವು ಕಾಣ್ತೀರಿ. ಅದಕ್ಕೆ ಬೇಕಾಗಿ ದೊಡ್ಡ ಒಂದು 2 ಗ್ಲಾಸ್ ಮುಖ ಕಾಣೋದಕ್ಕಾಗಿ. ಮತ್ತೆ ಮತ್ತೆ ಆಯ್ತಾ? ಮತ್ತೆ ನಡುರಾತ್ರಿ, ಈಗ ರಾತ್ರಿ ಆಯ್ತಲ್ಲ, ಮತ್ತೆ ನಡುರಾತ್ರಿ. ಹೌದು, ಇವರು ಯಾವಾಗ ನೋಡಿ ಹಾಗೆ ಬ್ಲಾಕ್ ಅಂತ ನಾನು ಎಷ್ಟು ಅವರಿಗಿಂತ ನಾನ್ ಚೆಂದ. ಹುಡುಗ ಒಳ್ಳೆ ಹುಡುಗ, ಇಲ್ಲ. ಆಯ್ತು, ಇವರ ಮಾತಾಡೋದು ಸಾಕು, ನಾನು ಬೇರೆಯವರು ತರ್ತೀನಿ. ಆಯ್ತು, ಇನ್ನು ಇಲ್ಲಿ ನೋಡಿ ಯಾವ್ದಾವ್ದೆಲ್ಲ ಫೋಟೋ ತೆಗಿತಾರೆ ಅಂದ್ರೆ ಇಲ್ಲಿ ನೋಡಿ. ಇನ್ನೊಂದು ಅಮ್ಮ ಇದ್ದಾರೆ. ಅಮ್ಮ ಹಾಯ್, ಹೇಗಿದ್ದೀನಿ? ಸೌಖ್ಯ ಅಲ್ಲ? ಮತ್ತೆ ಪೋಸ್ಟರ್ ಹೇಗೆ ಉಂಟು? ತುಂಬಾ ಒಳ್ಳೆಯದು.
ತುಂಬಾ ಒಳ್ಳೇದಿತ್ತಲ್ಲ. ಸೊ ನೋಡಿ ಸಪೋರ್ಟ್ ಮಾಡಿ, ಸದ್ಯದಲ್ಲಿ ಟೀಸರ್ ರಿಲೀಸ್ ಆಗಬೇಕು. ಹೀಗೆ ಮತ್ತೊಂದು ಹೇಳ್ಬೇಕು, ನನಗೆ ಅದು ವಿಡಿಯೋ ತೆಗಿಲಿಕ್ಕೆ ಹೆಲ್ಪ್ ಮಾಡಿದ್ರು ದರ್ಶನ್. ಸೊ ಇವರ ದಿವಸ ಅದೇನು ದರ್ಶನ್ ಬಿಸುವರ್ ಅಂತ. ಸೊ ಅವರಿಗೆ ಫಾಲೋ ಮಾಡಿ. ಈಗ ಸಾಯಿ ನೋಡಿ ಅವರದ್ದು ಇಲ್ಲಿ ನೋಡಿ ಪೋಸ್ಟರ್ ಅಲ್ಲಿ ಕಾಣ್ತಾ ಇರ್ಬೋದು. ಈಗ ನೋಡಿ ಇಲ್ಲಿರೋದು ಇವರು ಆಯ್ತಾ, ಸಾಯಿ ಇವಳು ಅದು ಬಿಟ್ಲಲ್ಲಿ ಒಂದು ಹುಲಿ ಬಾಗಿ ಗೊತ್ತಿದೆ. ಹಾಗೆ ಪೋಸ್ಟರ್ ರಿಲೀಸ್ ಆಯ್ತು. ಓಕೆ ಕಾರ್ತಿಕ್ ನನ್ನ ಹತ್ರ ನಡೆಸಿದ್ದೆ ಆಯ್ತಾ. ಇವ್ರನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಕೊಡ್ತೀವಿ. ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಗಂಟೆ ಎಸ್ ನೋಡಿದ್ರಲ್ಲ, ಇದೊಂದು ನಮ್ಮದೊಂದು ಪೋಸ್ಟರ್ ರಿಲೀಸಿಂಗ್ ವ್ಲಾಗ್. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಿಮ್ಮೆಲ್ಲ ಫ್ರೆಂಡ್ಸ್ ನವರು ಶೇರ್ ಮಾಡಿ. ಓಕೆ, ಬಾಯ್ 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 ಬಾಯ್. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಕೆಂಪು ಬಟನ್ ಅನ್ನು ಒತ್ತಿ ಕೆಳಗಿನ ಗಂಟೆಯನ್ನು ಬಾರಿಸಿ.